ಹೆಬ್ರಿ ಸಮೀಪದ ಶಿವಪುರ ಗ್ರಾಮದ ಎಲಿಕೋಡು ಪುರಾತನ ಶ್ರೀ ಕಾಡ್ಯ ನಾಗರಾಜ ದೇವರ ಸನ್ನಿಧಿಯಲ್ಲಿ ಪುನಃ ಪ್ರತಿಷ್ಠೆಯ ಅಂಗವಾಗಿ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನಡೆದವು. ವೇದಮೂರ್ತಿ ಬ್ರಹ್ಮಶ್ರೀ ಹೆರ್ಗ ರಾಘವೇಂದ್ರ ತಂತ್ರಿ ಮತ್ತು ವೇದಮೂರ್ತಿ ಪಾಂಡುಕಲ್ಲು ನರಸಿಂಹಭಟ್ ನೇತೃತ್ವದಲ್ಲಿ ಧಾರ್ಮಿಕ ವಿಧಿವಿಧಾನಗಳನ್ನು ನಡೆಸಲಾಯಿತು. ಇದೇ ಸಂದರ್ಭ ಸನ್ನಿಧಿಯ ಅರ್ಚಕರು ಹಾಗೂ ಸಮಿತಿಯ ಪ್ರಮುಖರಿಗೆ ಸನ್ಮಾನ ಕಾರ್ಯಕ್ರಮ ನೆರವೇರಿತು. ಯಾಕೆಂದರೆ ಕಾಡ್ಯ ನಾಗರಾಜ ಸನ್ನಿಧಿ ಅನ್ನೋದು ಬಹಳಷ್ಟು ಪುರಾತನವಾದ್ದು. ಯಾಕೆಂದರೆ ಕಾಡಿನ ಜನ ನಾಗಾರಾಧನೆಯನ್ನು ಮಾಡ್ತಿರುವಂತಹ ಒಂದು ಪದ್ಧತಿ ಆಗಿದೆ. ಇದಕ್ಕೆ ನಾಟ್ಯ ಅನ್ನುವಂಥ ಒಂದು ಹೆಸರಿನಲ್ಲಿ ಕೂಡ ಅನೇಕ ವರ್ಷಗಳಿಂದ ನಡೀತಾ ಇತ್ತು. ಇತ್ತೀಚೆಗೆ ಅದು ಬಹುಶಃ ಕಣ್ಮರೆ ಆಗ್ತಾ ಇದೆ. ಕೆಲವಾರು ಅಂದರೆ ಬಹಳಷ್ಟು ಕೆಲವು ಸನ್ನಿಧಿಗಳು ಮಾತ್ರ ಉಳ್ಕೊಂಡಿವೆ. ಬಹುಶಃ ಇದೇ ಕಾರಣದಿಂದ ಎಲಿಕೋಡು ಈ ಒಂದು ಪುರಾತನ ಕಾಡ್ಯ ನಾಗರಾಜ ಸನ್ನಿಧಿಯಲ್ಲಿ ಮತ್ತೆ ಧಾರ್ಮಿಕ ಕಾರ್ಯಕ್ರಮಗಳು ವಿಧಿವಿಧಾನಗಳು ಸಂಪನ್ನಗೊಂಡಿವೆ. ಶಿವಪುರ ಗ್ರಾಮದ ಎಲಿಕೋಡು ಶ್ರೀ ಕಾಡ್ಯನಾಗದೇವರ ಪ್ರತಿಷ್ಠೆ ತಾರೀಕು 2ರಂದು ನಡೆಯಿತು. ಕೋವಿಡ್-19 ಪ್ರಕಾರ ಅಚ್ಚುಕಟ್ಟಾಗಿ ಖಾಲಿ ಪುರೋಹಿತ ವರ್ಗ ಮತ್ತು ಅಲ್ಲಿ ಅರ್ಚಕರಾದ ಗೌರಿ ತನಿಯ ಅವರ ಸಿಬ್ಬಂದಿ ವರ್ಗದಿಂದ ಒಟ್ಟಿಗೆ ಒಂದು 45 ಮಂದಿ ಒಟ್ಟುಗೂಡಿಸಿಕೊಂಡು ಅದರ ಪ್ರತಿಷ್ಠೆಯ ಕಾರ್ಯಕ್ರಮ ನಡೆಯಿತು. ಮಧ್ಯಾಹ್ನದ ಊಟದ ವ್ಯವಸ್ಥೆ ಇಲ್ಲ. ಬೆಳಿಗ್ಗೆ ಬಂದ 4:15 ಗಂಟೆಯಿಂದ ಬೆಳಿಗ್ಗೆ 9:30 ಗಂಟೆ ತನಕ ನಡೆದಂಥ ಕಾರ್ಯಕ್ರಮ. ಆನಂತರ ಈ ಹಿಂದೆ ಭಾಳ ವರ್ಷದಿಂದ ಹಿಂದೆ ಅಲ್ಲಿ ಒಂದು ಕಾಡಿತ್ತು. ಆ ಕಾಡಿನ ಮಧ್ಯದಲ್ಲಿ ಒಂದು ಕಲ್ಲು, ಅದಕ್ಕೆ ಪೂಜೆ ಮಾಡ್ತಾಯಿದ್ದರು. ಅದು ನಮಗೆ ಗೊತ್ತಿಲ್ಲ. ನನ್ನ ಅಜ್ಜಿ ಕಮಲಮ್ಮ ಅಂತ ಅವರು ಹೇಳ್ತಿದ್ದರು. ಅವ್ರು ತೀರಿ ಹೋಗಿ ಸಾಧಾರಣ 40 ವರ್ಷ ಆಯಿತು. ಅವ್ರು ತೀರಿ ಹೋಗುವಾಗಲೇ 87 ವರ್ಷ ಆಗಿತ್ತು. ಈಗ 40 ವರ್ಷ ಆಯಿತು ತೀರಿ ಹೋಗಿ ಅವರು. ಆ ಟೈಮಲ್ಲಿ ಅವ್ರು ಹೇಳ್ತಿದ್ರು ಹೀಗಿತ್ತು ಅಂತ. ನಾವು ಸಣ್ಣದಿರುವಾಗ ಅವರೊಂದು ಹುಲ್ಲಿನ ಮಾಡು ಕಟ್ಟಿದ್ರು. ಅದು ಬಿದ್ದು ಹೋಗಿ ನಮ್ಮ ರಾಮಚಂದ್ರ ಕುಲಾಲ್ ಅಂತ ಎಲಿಕೋಡ್ನಲ್ಲಿ ಇದ್ದರು.